ತಸ್ತಿಕ್ ದೇವಸ್ಥಾನದ ಹಣದ ಬಿಡುಗಡೆಯ ಬಗ್ಗೆ ಮುಜರಾಯಿ ಇಲಾಖೆಯ ಸಚಿವರು ಸದ್ಯ ಮಾತನಾಡಿದ್ದಾರೆ. ಕೊರೋನಾ ಕಾಲದಲ್ಲಿ ರಾಜಕೀಯ ಲಾಭಕ್ಕಾಗಿ ಜನರಲ್ಲಿ ಗೊಂದಲ ಮೂಡಿಸುವುದು, ಜನರ ಮನಸ್ಸನ್ನ ಪರಿವರ್ತನೆ ಮಾಡಲು ಮುಂದಾಗಿದ್ದಾರೆ. ತಸ್ತಿಕ್ ಎಂಬುದು ಪುರಾತತ್ವ ಕಾಲದಿಂದಲೂ ಆ ಕಾನೂನುವಿದೆ. ತಸ್ತಿಕ್ ಯಾವುದೇ ದೇವಾಲಯದಿಂದ ಬಿಡುಗಡೆಯಾಗುವ ಹಣವಲ್ಲ, ಇದು ಸರ್ಕಾರದಿಂದ ಬಿಡುಗಡೆಯಾಗುವ ಹಣ. ಆದರೆ ಸತ್ಯವನ್ನ ಮರೆಮಾಚಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಮಸೀದಿ, ಚರ್ಚ್ ಅಭಿವೃದ್ಧಿಗೆ ಬಿಡುಗಡೆಯಾಗುವ ಹಣ ದೇವಸ್ಥಾನದ ಹಣ ಎಂಬುದು ಜನರಲ್ಲಿ ಗೊಂದಲ ಮೂಡಿಸಿ ರಾಜಕೀಯ ಬೇಳೆ ಬೇಯಿಸುತ್ತಿದ್ದಾರೆ. ಸರ್ಕಾರ ಕೂಡಲೇ ಇದರ ಬಗ್ಗೆ ಸ್ಪಷ್ಟನೆ ನೀಡಲಿ. ಭಾವನಾತ್ಮಕವಾಗಿ ಜನರ ಮನಸ್ಸಿನಲ್ಲಿ ಗೊಂದಲ ಸೃಷ್ಟಿಸುವುದು ಬೇಡ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮುಜರಾಯಿ ಸಚಿವರು ತಸ್ತಿಕ್ ದೇವಸ್ಥಾನಗಳಿಗೆ ನೀಡುವಂತ ಹಣದ ಬಗ್ಗೆ ಮಾತನಾಡಿದ್ದಾರೆ. ಬಹುಶಃ ಇವತ್ತು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಜನರಲ್ಲಿ ಗೊಂದಲವನ್ನು ಮೂಡಿಸುವಂತಹ ಕೆಲಸ ಇವತ್ತು ರಾಜ್ಯ ಸರ್ಕಾರದಿಂದ ನಡೀತಾ ಇದೆ. ಈ ತಸ್ತಿಕ್ ಅನ್ನುವಂಥದ್ದು ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ದೇವಸ್ಥಾನಗಳ ಆಡಳಿತಕ್ಕೋಸ್ಕರ ಕೊಡ್ತಾ ಇದ್ದಂತ ಒಂದು ಸವಲತ್ತು, ಅದನ್ನು ಇನಾಮ್ ಅಂತ ಕರೀತಾ ಇದ್ರು. ಇದರ ಅಡಿಯಲ್ಲಿ ದೇವಸ್ಥಾನಗಳು, ಮಸೀದಿಗಳು, ಬಸದಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದು ತಮ್ಮ ದೈನಂದಿನ ಖರ್ಚು ವೆಚ್ಚಗಳಿಗೆ ಇದರಿಂದ ಅವರಿಗೆ ಸಹಾಯಕಾರಿ ಆಗ್ತಾ ಇತ್ತು. ತದನಂತರ ಇಂಡಿಯನ್ ಅಬೋಲಿಷನ್ ಆಕ್ಟ್ ಬಂತು. ಅದರಲ್ಲಿ ಈ ಇನಾಮ್ ಅನ್ನ ರದ್ದುಪಡಿಸಿದ್ರು. ಈ ತಸ್ತೀಕ್ ಅನ್ನುವಂತಹ ದುಡ್ಡು ಇದು ಸರ್ಕಾರದಿಂದ ಬರುವಂತ ದುಡ್ಡು, ಇದು ದೇವಾಲಯಗಳ ಮುಜರಾಯಿ ಇಲಾಖೆಯ ದುಡ್ಡಲ್ಲ. ಇವತ್ತು ದೇವಸ್ಥಾನಗಳ ಅಭಿವೃದ್ಧಿಗಳಿಗೆ, ಮಸೀದಿಗಳ ಅಭಿವೃದ್ಧಿಗೆ, ಚರ್ಚ್ ಅಭಿವೃದ್ಧಿಗಳಿಗೆ ಕೊಡುವಂತದ್ದು ದೇವಸ್ಥಾನದ ಹಣ ಅಲ್ಲ, ಅದು ಸರ್ಕಾರದ ಹಣ. ಇವತ್ತು ಅನಾವಶ್ಯಕವಾಗಿ ಜನರಲ್ಲಿ ಗೊಂದಲವನ್ನು ಮೂಡಿಸಿ ಜನರನ್ನ ತಪ್ಪು ಹಾದಿಗೆ ಎಳೆಯುವಂತ ವ್ಯವಸ್ಥೆ ಇವತ್ತು ಆಗ್ತಾ ಇದೆ. ಸತ್ಯವನ್ನ ಮರೆಮಚ್ತಾ ಇದ್ದಾರೆ. ಸರ್ಕಾರದ ಹಣವನ್ನ ಮುಜರಾಯಿ ಇಲಾಖೆಯ ಮುಖಾಂತರ ಇವತ್ತು ಮಸೀದಿಗಳಿಗೆ ಮತ್ತು ಬಸದಿಗಳಿಗೆ ಸರ್ಕಾರ ಕೊಡ್ತದೆ. ಇವತ್ತು ಏನು ಜನರಲ್ಲಿ ಒಂದು ಭಾವನೆ ಮೂಡಿಸಿದ್ದಾರೆ ಅಂತ ಹೇಳಿದ್ರೆ, ಅವರಿಗೆ ಕೊಡುವಂತ ದುಡ್ಡು ದೇವಸ್ಥಾನದ ದುಡ್ಡು, ಮುಜರಾಯಿ ಇಲಾಖೆಯ ದುಡ್ಡು. ಇದು ಜನರನ್ನ ಭಾವನಾತ್ಮಕವಾಗಿ ಕೆರಳಿಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅನ್ನೋದನ್ನ ನಾವು ಇವತ್ತು ಜನರ ಮುಂದೆ ಇಡ್ತಾ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಾಲೆಟ್ ಪಿಂಟು, ಶುಭೋದಯ ಆಳ್ವ, ಲುಕ್ಮಾನ್ ಬಂಟ್ವಾಳ, ಛಲವಾದಿ ಸಂಜನಾ, ಸವಾದ್, ಜಯಶೀಲ ಅಡ್ಯಂತಾಯ ಉಪಸ್ಥಿತರಿದ್ದರು.